ದೇರಳಕಟ್ಟೆ ರೋಟರಿ ಕ್ಲಬ್ ವತಿರ್ದು ಗಾಂಧಿ ಜಯಂತಿದ ಅಂಗವಾದ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನ ಮಂತ್ರಿನ ಮನವಿ ದಲಕ 1 ಗಂಟೆದ ಸ್ವಚ್ಛತಾ ಶ್ರಮದಾನ 1 ತಾರೀಖ್ 1 ಘಂಟಾ 1 ಸಾತ್ ಪನ್ಪಿನ ಧ್ಯೇಯ ವಾಕ್ಯದಲಕ ಸೋಮೇಶ್ವರ ಬೀಚ್ ಪರಿಸರಡು ಐತಾರ ಕಾಂಡೆ ಸ್ವಚ್ಛತಾ ಕಾರ್ಯಕ್ರಮ ನಡಪಾಯಿರು. ದೇರಳಕಟ್ಟೆ ರೋಟರಿ ಕ್ಲಬ್ ಕರಿನ ಕೆಲ ವರ್ಷಗಳಿಂದ ಸ್ವಚ್ಛತಾ ಅಭಿಯಾನ ನಡಪೊಂದುಂಡು. ಆಂಡ ಇಂದು 1 ದಿನಕ್ಕೆ ಸೀಮಿತವಾಯಿನ ಕಾರ್ಯಕ್ರಮವಾತು. ಜನಕ್ಲು ಸ್ವಚ್ಛ ಮನಸಿರ್ದು ತಿಕ್ಕಿನಲ್ಪ ಕಜವು ತ್ಯಾಜ್ಯ ದಕ್ಕಂದೆ ಸ್ವಚ್ಛತೆಗಾದ ಸಹಕಾರ ಕೊರಡು ಪಣದು ದೇರಳಕಟ್ಟೆ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯರು. ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ವತಿಯಿಂದ ಈ ದಿವಸ ನಮ್ಮ ಸೋಮೇಶ್ವರ ಈ ಒಂದು ಕಡಲ ಕಿನಾರೆಯ ಈ ಭಾಗದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಮಾಜಿ ಅಧ್ಯಕ್ಷರು, ನಮ್ಮ ಸಹಾಯಕ ಗವರ್ನರ್ ಆಗಿರತಕ್ಕಂಥ ಪಿ ಡಿ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಡಿ ಜಿ ವಿಕ್ರಮ್ ದತ್ತರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಕ್ಲಬ್ಬಿನ ಜೆ ಪಿ ರೈ ಅವರು ಮತ್ತು ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದಂಥ ಲತಾ ವಿಕ್ರಮ್ರವರು, ಕಾರ್ಯದರ್ಶಿ ಸುಜಾತ ಪಿ ಡಿ ಶೆಟ್ಟಿಯವರು, ರೂಪಕ್ಕನವರು, ಸೌಮ್ಯಕ್ಕನವರೆಲ್ಲ ನಾವು ನಮ್ಮ ಬಹಳಷ್ಟು ಎಲ್ಲ ಸದಸ್ಯರು ಸೇರಿ ಇವತ್ತು ಈ ಒಂದು ಬೀಚಿನ ಈ ಬದಿಯನ್ನು ಸ್ವಚ್ಛತೆಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಒಂದು ಆದೇಶದಂತೆ 1ನೇ ತಾರೀಕು ಇವತ್ತು 1 ಗಂಟೆಗಳ ಕಾಲ ತಮ್ಮ ತಮ್ಮ ಪರಿಸರದಲ್ಲಿ ಸ್ವಚ್ಛತೆಯನ್ನು ಮಾಡಬೇಕು ಎಂಬ ಆದೇಶವೂ ಕೂಡ ಇದೆ. ಒಟ್ಟಿನಲ್ಲಿ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದೆ. ಇದು ಒಂದು ರೀತಿಯಾಗಿ ಸಮಾಜಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಇವತ್ತು ನಾವು ಏನು ಇಲ್ಲಿ ಕಸವ ಪ್ಲಾಸ್ಟಿಕ್ ಅನ್ನು ಹೆಕ್ಕಿದ ತಕ್ಷಣ ಎಲ್ಲವೂ ಕ್ಲೀನ್ ಆಯಿತು ಅಂತಲ್ಲ, ಆದರೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇನ್ನಿತರರಿಗೆ ಒಂದು ಮಾದರಿಯಾಗಿ ಜನಗಳಿಗೆ ಸಾರ್ವಜನಿಕರಿಗೆ ಒಂದು ರೀತಿಯಾದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ರೋಟರಿ ಕ್ಲಬ್ ದೇರಳಕಟ್ಟೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಹಕರಿಸಿದ ನಮ್ಮೆಲ್ಲ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಯಾವತ್ತೂ ಕೂಡ ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿಟ್ಟರೆ ಅಥವಾ ನಮ್ಮ ಇನ್ನಿತರರಿಗೆ ನಾವು ಮಾದರಿಯಾಗಿ ಕೆಲಸವನ್ನು ಮಾಡಿದರೆ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಒಂದು ಆರೋಗ್ಯಪೂರ್ಣವಾದ ಸಮಾಜವೂ ಕೂಡ ನಿರ್ಮಾಣ ಆಗ್ತಿದೆ. ಒಟ್ಟಿನಲ್ಲಿ ಪರಿಸರ ಸ್ವಚ್ಛತೆ ಆಗಿದೆ ಅಂತ ಹೇಳಿದರೆ ಎಲ್ಲವೂ ಕೂಡ ನಿರ್ಮಲವಾಗಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಈಗ ತಾನೇ ಇಲ್ಲಿ ಇದ್ದಂಥ ಪ್ಲಾಸ್ಟಿಕ್ಕು ಇನ್ನಿತರ ಕಸಗಳನ್ನು ನಾವು ಹೆಕ್ಕಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಜನರಿಗೆ ಮನವಿ ಮಾಡುವುದೇನು ಅಂತ ಹೇಳಿದರೆ, ಏನು ಇಲ್ಲಿ ನಾವು ಆದಷ್ಟು ಕಸ ಪ್ಲಾಸ್ಟಿಕ್ಕು ಇದನ್ನು ಬಳಕೆಯನ್ನು ನಿಷೇಧ ಮಾಡಬೇಕು. ಅದರ ಜೊತೆಗೆ ನಾವು ಆದಷ್ಟು ಪರಿಸರ ಸ್ವಚ್ಛತೆಯ ಕಡೆ
ಗಮನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡುತ್ತಾ ರೋಟರಿ ಕ್ಲಬ್ ದೇರಳಕಟ್ಟೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಸದಾ ಮುಂದಿದೆ ಅಂತ ಹೇಳುತ್ತಾ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ರೋಟರಿ ಸಹಾಯಕ ಗವರ್ನರ್ ಮಾಜಿ ಅಧ್ಯಕ್ಷರು PD ಶೆಟ್ಟಿ ಸ್ವಚ್ಛತೆ ಬಗೆಟ್ ಮಾತೆರ್ಲ ಗೇನ ಕೊರಡು ಮಾಡಿ ತೆರಿಪಾಯರು. ರೋಟರಿ ಕ್ಲಬ್ ದೇರಳಕಟ್ಟೆಯ ವತಿಯಿಂದ ಸ್ವಚ್ಛ ಪರಿಸರದ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಸೋಮೇಶ್ವರದ ಈ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ದೇಶಾದ್ಯಂತ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇದರಿಂದ ಜನರಲ್ಲಿ ಒಂದು ಜಾಗೃತಿ ಉಂಟಾಗಿ ನಮ್ಮಂತಹ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಅದರಲ್ಲಿ ದನಿಗೂಡಿಸಿದಾಗ, ಕೈ ಜೋಡಿಸಿದಾಗ ಪರಿಸರ ಸ್ವಚ್ಛತೆ ಈ 1 ಗಂಟೆಯಲ್ಲಿ ಆಗ್ತದೆ ಅಂತ ಹೇಳಿ ಅಲ್ಲ, ಆದರೆ ಇದನ್ನು ನೋಡಿದಂಥ ಜನ ಇನ್ನು ಮುಂದೆ ನಮ್ಮ ಪರಿಸರವನ್ನು ತಾವಾಗೇ ಕಾಪಾಡಿಕೊಳ್ಳುವಂಥ, ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥ ಒಂದು ಪರಿಪಾಠ ಬೆಳಿಬೇಕು. ಈ ದೃಷ್ಟಿಯಲ್ಲಿ ದೇರಳಕಟ್ಟೆ ರೋಟರಿ ಕ್ಲಬ್ನ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೆ ನಮ್ಮ ನಿಯೋಜಿತ ಗವರ್ನರ್ DG ವಿಕ್ರಮ್ ದತ್ತರವರೊಟ್ಟಿಗೆ ಸೇರಿ ನಾವಿವತ್ತು ಈ ಕಡಲ ಕಿನಾರಿಗೆ ಬಂದಿದ್ದೇವೆ. ನಮ್ಮಿಂದಾದ ಸ್ವಲ್ಪ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ದೇವೆ. ನಾವು ಈಗಾಗಲೇ ರವೀಂದ್ರ ಶೆಟ್ಟಿ ಹೇಳಿದ ಹಾಗೆ ಒಂದು ಮನವಿಯನ್ನು ಮಾಡಿಕೊಡುತ್ತೇವೆ. ಇಲ್ಲಿ ಬಂದ ಪ್ರವಾಸಿಗರು ಅಥವಾ ಇಲ್ಲಿ ಏನು ಬೀಚಿಗೆ ಬರ್ತಾರೆ ಅವರು ಆದಷ್ಟು ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಈ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಇಲ್ಲಿ ಪವಿತ್ರ ಸೋಮನಾಥನ ಒಂದು ಸನ್ನಿಧಾನ ಇದೆ, ಇಲ್ಲಿ ಸ್ವಚ್ಛತೆ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು. ಈ ಒಂದು ಗಮನವಿಟ್ಟು ಇದನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ವಿನಂತಿ ಮಾಡುತ್ತಾ ಈ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ರೋಟರಿ ಜಿಲ್ಲಾ ನಿಯೋಜಿತ ರಾಜ್ಯಪಾಲರು ವಿಕ್ರಮ್ ದತ್ತ, ಅಧ್ಯಕ್ಷರು ಲತಾ ವಿಕ್ರಮ್, ಕಾರ್ಯದರ್ಶಿ ಸುಜಾತಾ PD ಶೆಟ್ಟಿ, ಮಾಜಿ ಅಧ್ಯಕ್ಷರು ಸೌಮ್ಯ R ಶೆಟ್ಟಿ, ರೂಪಾ D ಶೆಟ್ಟಿ, JP ರೈ ಇಂಚಿತಿ ಪ್ರಮುಖರು ಈ ಪೊರ್ತುವಟುಗೆ ಇದ್ದರು.